ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ದೇರ್ಲಕಟ್ಟೆ ಎನಪಯ್ಯ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲಲ್ಲಿ ಇದ್ದೇವೆ. ವಿಶ್ವ ಶ್ರವಣ ದಿನಾಚರಣೆ ಅಂಗವಾಗಿ ನಮ್ಮ ಜೊತೆ ಇವತ್ತು ಎನಪಯ್ಯ ಕಾಲೇಜ್ ಆ್ಯಂಡ್ ಹಾಸ್ಪಿಟಲಿದು ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜನ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೀಕ್ಷಿತ್ ರಾಜಮೋಹನ್, ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜನ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ENT, ಎನಪಯ್ಯ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ದೇರ್ಲಕಟ್ಟೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ವರ್ಲ್ಡ್ ಇಯರಿಂಗ್ ಡೇ ಮಾರ್ಚ್ 3ಕ್ಕೆ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾರೆ ಡಾಕ್ಟರ್. ಹಾಗೆ ಈ ಸತಿ ಅದರ ಟೀಮ್ ಇಟ್ಟಿದ್ದಾರೆ ಕಮ್ಯುನಿಟಿ ಟು ಕ್ಲಾಸ್ ರೂಮ್ ಇಯರಿಂಗ್ ಫಾರ್ ಆಲ್ ಚಿಲ್ಡ್ರನ್ಸ್ ಹೇಳಿ. ಸೊ ಇದು ಟಾಪಿಕ್ ಕೇಳುವಾಗಲೇ ಗೊತ್ತಾಗ್ತದೆ ಅದು ಇಯರಿಂಗ್ ರಿಲೇಟೆಡ್ ಟಾಪಿಕ್ ಹೇಳಿ. ಸೊ ಯಾವ ಕಾರಣದಿಂದ ಹಾಗೆ ಹೇಗೆ ಇದು ಪ್ರಾಬ್ಲಮ್ ಬರ್ತದೆ ಮಕ್ಕಳಲ್ಲಿ? ಈ ಟಾಪಿಕ್ ಅಂದರೆ ನೀವು ಕೇಳಿದಾಗೆ ಇದು ಥೀಮ್ ಅಂತ ಹೇಳ್ತೀವಿ ನಾವು. ಈ ಥೀಮ್ ಆ್ಯಕ್ಚುಲಿ ನಮಗೆ WHO ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಕೊಡೋದು. ಪ್ರತಿ ವರ್ಷ ಒಂದು ಥೀಮ್ ಕೊಡ್ತಾರೆ. ಈ ಬಾರಿ ಏನಂದರೆ ಫ್ರಮ್ ಕಮ್ಯುನಿಟಿ ಟು ಕ್ಲಾಸ್ ರೂಮ್ ಅಂತ. ಅಂದರೆ ಅದರಲ್ಲೇ ಗೊತ್ತಾಗ್ತದೆ ಅಂದರೆ ಮಕ್ಕಳಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ ಅಂತ. ಈಗ ನಾವು ಹೇಳುವ ಹಾಗೆ ಇಯರಿಂಗ್ ಲಾಸ್ ಅಂತ ನೀವು ಕೇಳಿದ್ರಲ್ಲ, ಇಯರಿಂಗ್ ಲಾಸ್ ಯಾಕೆ ಬರುತ್ತೆ? ಸಾಮಾನ್ಯವಾಗಿ ನಾವು ಹೇಳೋದಾದರೆ ಈಗ ಇಯರಿಂಗ್ ಬರೋದು ಇಯರಲ್ಲಿ 3 ಭಾಗ ಇದೆ. ಒಂದು ಹೊರ ಭಾಗ, ಒಂದು ಮಧ್ಯ ಭಾಗ ಹಾಗೂ ಇನ್ನರ್ ಇಯರ್ ಅಂತ ಅಂದರೆ ಒಳಭಾಗ. ಸೊ ಮಾಮೂಲಾಗಿ ಅಂದರೆ ಈಗ ಹೊರಭಾಗ ಈ ಮಧ್ಯಭಾಗದ್ದು ಕಾಮನ್ ಕಾಸಸ್ ಅಂದರೆ ಈಗ ಕಿವಿ ಸೋರೋದು, ಕಿವಿಗೆ ಏನಾರೇ ಒಡೆದು ತಾಗಿರೋದು, ಅಥವಾ ಹೀಗೆ ಒಂದು ಕೋಲ್ಡ್ ಬಂದು ಇಯರಿಂಗ್ ಕಮ್ಮಿ ಆಗೋದು, ಆ ಥರ ಎಲ್ಲ ಇರುತ್ತೆ. ಆದರೆ ಇದರಿಂದ ಯೂಶ್ವಲಿ ನಮ್ಮ ಮಾತಿಗೆಲ್ಲ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಈ ಇನ್ನರ್ ಇಯರ್ ಅಂತ ಹೇಳಿದರೆ ಅದಕ್ಕೆ ನಮಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ, ಎಸ್ಪೆಷಲಿ ಚಿಲ್ಡ್ರನ್ಸಲ್ಲಿ. ಯಾಕಂದರೆ ಮಕ್ಕಳಲ್ಲಿ ಕೆಲವೊಂದು ಮಕ್ಕಳಿಗೆ ಹುಟ್ಟುವಾಗದಿಂದನೇ ಕೇಳೋದೆಲ್ಲ ಪ್ರಾಬ್ಲಮ್ ಬರ್ತದೆ. ಸೊ ಆಗ ಮಕ್ಕಳಿಗೆ ನಾಳೆ ಮಾತು ಬರಲಿಕ್ಕೆ ಕಷ್ಟ ಆಗ್ತದೆ ಫ್ಯೂಚರಲ್ಲಿ. ಅದರಿಂದ ಇನ್ನೂ ಅನೇಕ ಸಮಸ್ಯೆ ಎಲ್ಲ ಬರೋ ಚಾನ್ಸಸ್ ಇರ್ತದೆ. ಸೊ ಈ ಇನ್ನರ್ ಇಯರ್ ಲಾಸ್ ಅಂತ ಹೇಳೋದು ಅಥವಾ ಇನ್ನರ್ ಇಯರಿಂಗ್ ಪ್ರಾಬ್ಲಮ್ ಅಂತ ಹೇಳೋದು, ಅದು ಅಂದರೆ ಭಾಳಷ್ಟು ಕಾರಣ ಇದೆ. ಇನ್ನರ್ ಇಯರಿಂಗ್ ಲಾಸ್ ಹೇಳಿದ್ರಲ್ಲ ಡಾಕ್ಟರ್, ಸೊ ಇದರ ಕಾರಣ ಹೇಗೆ? ಈಗ ಇನ್ನರ್ ಇಯರಿಂಗ್ ಲಾಸ್ ಅಂತ ಹೇಳೋದು ಅಂದರೆ ನಾನು ಹೇಳಿದಾಗ ಆಗಲೇ ಹುಟ್ಟುವಾಗಲೇ ಬರುವಂಥದ್ದು. ಯೂಶ್ವಲಿ ಈಗ ಕೆಲವರಿಗೆ ಹುಟ್ಟುವಾಗಲೇ ಬರ್ತದೆ ಅಥವಾ ಮತ್ತೆ ಸಹ ಬರ್ಬೋದು. ಈಗ ಹುಟ್ಟುವಾಗದೇ ಒಂದು ಮಗು ಹುಟ್ಟಿದಾಗಲೇ ಬಂದರೆ ಯೂಶ್ವಲಿ ಕಾರಣ ಎಲ್ಲ ಅಂದರೆ ಇನ್ಫೆಕ್ಷನ್ಸಿಂದ ಬರ್ತದೆ. ಕೆಲವೊಮ್ಮೆ ಜೆನೆಟಿಕ್ ಕಾಸ್ ಅಂತ ಹೇಳ್ತೇವೆ, ಅಂದರೆ ಫ್ಯಾಮಿಲಿಯಿಂದನೇ ಬರೋದು. ಮತ್ತು ಕೆಲವೊಮ್ಮೆ ಮಕ್ಕಳಿಗೆ ಅಂದರೆ ಹುಟ್ಟಿದ ನಂತರ ಬರ್ತದೆ, ಕೆಲವೊಂದು ಇನ್ಫೆಕ್ಷನ್ಸ್ ಆಗಿ ಬರ್ತದೆ. ಸೊ ಈಗ ಬೇರೆ ಬೇರೆ ಥರದ ಕಾರಣ ಇದೆ. ಬಟ್ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರ್ತಾರೆ. ಕೆಲವೊಂದು ಮಕ್ಕಳು ಹುಟ್ಟುವಾಗ ಈಗ ಒಂದು ಮಗು ತೂಕ ಕಮ್ಮಿಯಾಗಿ ಹುಟ್ಟೋದು, ಅದು ಭಾಳ ತೂಕ ಕಮ್ಮಿ ಇದ್ದರೆ ಮಕ್ಕಳು ಹೈ ರಿಸ್ಕ್ ನ್ಯೂ ಬಾರ್ನ್ ಚಿಲ್ಡ್ರನ್ಸ್ ಅಂತ ಹೇಳ್ತೇವೆ ನಾವು. ಅಥವಾ ಅವರಿಗೆ ಜಾಂಡಿಸ್ ಎಲ್ಲ ಇದ್ದರೆ, ಸ್ವಲ್ಪ ತುಂಬ ದಿನ ಜಾಂಡಿಸ್ ಇರೋದು. ಯೂಶ್ವಲಿ ಒಂದು ನಾರ್ಮಲ್ ಒಂದು ಸ್ವಲ್ಪ ದಿನ ಇರ್ತದೆ, ಬಟ್ ಅದು ಪ್ರೊಲಾಂಗ್ ಆದರೆ ಹೀಗೆಲ್ಲ ಆದರೆ ಬ್ರೈನಿಗೆಲ್ಲ ಡ್ಯಾಮೇಜ್ ಆಗೋದು, ನಮ್ಮ ಕಿವಿ ಇಯರಿಂಗ್ ಇದಕ್ಕೆ ಡ್ಯಾಮೇಜ್ ಆಗೋದು, ಹಾಗೆಲ್ಲ ಆಗಿ ಇಯರಿಂಗ್ ಲಾಸ್ ಬರೋ ಚಾನ್ಸಸ್ ಇರ್ತವೆ ಹುಟ್ಟುವಾಗಲೇ. ಅದೇ ಥರ ಕೆಲವೊಮ್ಮೆ ಬೇರೆ ವೈರಲ್ ಇನ್ಫೆಕ್ಷನ್ ಅಂದರೆ ಅಮ್ಮನಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದ್ದರೆ ಅದರಿಂದ ಬರ್ತದೆ. ನಾನು ಹೇಳಿದಾಗೆ ಜೆನೆಟಿಕ್ಸ್ ಕಾಸ್ ಅಂದರೆ ಫ್ಯಾಮಿಲಿಯಲ್ಲಿ ಯಾರಿಗಾದರೆ ಒಂದು ಡಿಫೆಕ್ಟಿವ್ ಜೀನ್ಸ್ ಅಂತ ಹೇಳ್ತೇವೆ, ಅದು ಟ್ರಾನ್ಸ್ಮಿಟ್ ಆಗಿ ಬರ್ಬೋದು. ಅಥವಾ ಕ್ಯಾರಿಯರ್ ಅಂತ ಹೇಳ್ತೇವೆ, ಮದರ್, ಫಾದರ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಯಾರಿಗಾದರೆ ಏನಾದರೂ ಇದ್ದರೆ ಅವರಿಂದನೂ ಟ್ರಾನ್ಸ್ಮಿಟ್ ಆಗುವಂಥ ಪ್ರಾಬ್ಲಮ್ಸ್ ಬರುತ್ತೆ. ಇದು ಹುಟ್ಟುವಾಗ ಬರುವಂಥದ್ದು. ಆಮೇಲೆ ಈಗ ಸ್ಕೂಲಿಗೆ ಹೋಗುವಾಗ ಅಥವಾ ಲೇಟರ್ ಅಂದರೆ ಈಗ ಯಾರಿಗೆ ಏನು ಪ್ರಾಬ್ಲಮ್ ಇಲ್ಲ ಹುಟ್ಟುವಾಗ, ಬಟ್ ಅದರ ನಂತರ ಬರಲಿಕ್ಕೆ ಭಾಳಷ್ಟು ಕಾರಣ ಇರ್ತದೆ. ಕಿವಿ ಸೋರುವ ಕಾರಣ ಇರ್ಬೋದು, ಅಥವಾ ಈಗ ಜ್ವರ ಬಂದು ಹೋಗ್ತದೆ. ಕೆಲವೊಮ್ಮೆ ಕೆಲವರಿಗೆ ಗೊತ್ತಾಗೋದಿಲ್ಲ, ಒಂದು ಸಿಂಪಲ್ ಕೋಲ್ಡ್ ಬಂದ್ರೂ ಇಯರಿಂಗ್ ಲಾಸ್ ಎಲ್ಲ ಆಗಿ ಹೋಗ್ತದೆ.
ಸೊ ಈ ಥರ ಅನೇಕ ಕಾರಣ ಉಂಟು ಆ್ಯಕ್ಚುಲಿ ಮತ್ತೆ ಬರುವಂಥದ್ದು. ದೊಡ್ಡ ಸ್ಪೆಷಲಿ ಹುಟ್ಟಿದ ನಂತರ ಬರುವಂಥ ಕಾರಣ ತುಂಬ ಇರುವ ಕಾರಣ ಸ್ವಲ್ಪ ನಾವು ಇವ್ಯಾಲ್ಯೂಯೇಷನ್ ಅದೆಲ್ಲ ಮಾಡಬೇಕಾಗ್ತದೆ. ಅದೇ ಥರ ದೊಡ್ಡವರಲ್ಲಿ ಸಹ ಬರ್ತದೆ. ದೊಡ್ಡವರಲ್ಲಿ ಈಗ ಪರ್ದೆಯಲ್ಲಿ ತೂತಿರೋದು, ಒಂದು ಸಿಂಪಲ್ ವ್ಯಾಕ್ಸ್ ಕೂತ್ರೂ ಬ್ಲಾಕ್ ಆದ್ರೂ ಇಯರಿಂಗ್ ಲಾಸ್ ಬರ್ಬೋದು. ಅಥವಾ ಏನಾದರೆ ಟ್ರಾಮಾ ಅಂತ ಹೇಳ್ತೀವಿ, ಒಡೆಯುವುದು, ಯಾರಾದರೆ ಹೊಡೆದ್ರೆ ಕೆಲವೊಮ್ಮೆ ಕಂಪ್ಲೀಟ್ ಇಯರಿಂಗ್ ಹೋಗುತ್ತೆ. ಅಥವಾ ಏಜ್ ರಿಲೇಟೆಡ್, ಸ್ಪೆಷಲಿ ತುಂಬ ದೊಡ್ಡವರಂತ ಒಂದು 50 ಮೇಲೆ ಆದ ಮೇಲೆ ಅವರಿಗೆ ಯೂಶ್ವಲಿ ಅಂದರೆ ಏಜಿಂದಾಗಿ ನರ ಎಲ್ಲ ವೀಕ್ ಆಗೋದು, ಇದರಿಂದ ಸಹ ಬರ್ತದೆ. ಈ ಇಯರಿಂಗ್ ಪ್ರಾಬ್ಲಮಿಗೆ ಚಿಕಿತ್ಸೆ ಇದೆಯಾ ಡಾಕ್ಟರ್? ಹೌದು, ನಾನು ಈಗ ಹೇಳಿದಾಗೆ ಅಂದರೆ ಡಿಫ್ರೆಂಟ್ ಕಾರಣ ಇರ್ತದೆ. ಡಿಫ್ರೆಂಟ್ ಏಜ್ ಗ್ರೂಪಲ್ಲಿ ಡಿಫ್ರೆಂಟ್ ಕಾರಣ ಇರ್ತದೆ. ಈಗ ಹುಟ್ಟುವಾಗ ಬರುವಂಥದ್ದು ಒಂದು ಬೇರೆಯೇ ಟೈಪಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ದೊಡ್ಡವರಲ್ಲಿ ಒಂಥರ ಬೇರೆ ಇರುತ್ತೆ, ಮಕ್ಕಳಲ್ಲಿ ಇನ್ನೂ ಬೇರೆ ಟೈಪ್ ಇರುತ್ತೆ. ಈಗ ಕೆಲವೊಬ್ಬರಿಗೆ ಸಿಂಪಲ್ಲಾಗಿ ಅಂದರೆ ಈಗ ಒಂದು ತೂತಿದ್ದರೆ ನಾವು ಅದು ಸರ್ಜರಿ ಮಾಡಬೇಕಾಗ್ತದೆ. ಅಥವಾ ಈ ಕೆಲವರಿಗೆ ಪರ್ದೆ ಸರಿ ಇರುತ್ತೆ ಬಟ್ ಒಳಗಿನ ನರ ವೀಕ್ ಇರ್ತದೆ ಅಂತ ಇದ್ದರೆ, ಸ್ವಲ್ಪ ಮಟ್ಟಿಗೆ ನರ ವೀಕ್ ಎಲ್ಲ ಇದ್ದರೆ ನಾವು ಕೆಲವೊಮ್ಮೆ ಇಯರಿಂಗ್ ಏಡ್ ಕೊಡ್ಬೋದು. ಕೆಲವೊಮ್ಮೆ ಮಕ್ಕಳಲ್ಲಿ ಟಾನ್ಸಿಲ್ಸ್, ಎಡಿನಾಯ್ಡ್ಸ್ ಅಂತೆಲ್ಲ ವಿಪರೀತವಾಗಿ ಅವರಿಗೆ ಇನ್ಫೆಕ್ಷನ್ಸ್ ಆಗ್ತದೆ. ಹಾಗೆಲ್ಲ ಆದರೆ ಕಿವಿ ಒಳಗಡೆ ನೀರಾಗ್ತದೆ, ಅದನ್ನು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ತೇವೆ. ಅಥವಾ ಕೆಲವೊಮ್ಮೆ ಚಿಕ್ಕ ಸರ್ಜರಿ ಅಂದರೆ ಒಂದು ಗ್ರಾಮೆಟ್ ಅಂತ ಟ್ಯೂಬ್ ಹಾಕಿ ಆ ನೀರು ತುಂಬಿರೋದು ಕಿವಿಯಿಂದ ತೆಗಿತೀವಿ. ಹಾಗೆಲ್ಲ ಮಾಡಿ ಕೆಲವೊಂದು ಇದು ಮಾಡ್ಬೋದು. ಆದರೆ ಈ ಹುಟ್ಟುವಾಗದಿಂದ ಬರುವಂಥ ಇಯರಿಂಗ್ ಲಾಸ್ ಅದು ಸ್ವಲ್ಪ ಟ್ರೀಟ್ಮೆಂಟೇ ಬೇರೆ ಇರ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಒಂದು ನಮ್ಮ ಟ್ರೀಟ್ಮೆಂಟ್ ಪ್ಯಾಟರ್ನ್ ಡಿಫ್ರೆಂಟ್ ಇರ್ತದೆ. ಅದನ್ನು ಡಿಟೆಕ್ಟ್ ಮಾಡಬೇಕು ಬೇಗ. ಅಂದರೆ ಕೆಲವೊಂದು ತಂದೆ ತಾಯರೇ ಏನಂದರೆ ಹುಟ್ಟುವಾಗಲೇ ಗೊತ್ತಿರೋದಿಲ್ಲ ಅವರ ಮಕ್ಕಳಿಗೆ ಇಯರಿಂಗ್ ಲಾಸ್ ಆಗಿದೆ. ಸೊ ನಾವೇನು ಮಾಡ್ತೇವೆ ಅಂದರೆ ನ್ಯೂ ಬಾರ್ನ್ ಇಯರಿಂಗ್ ಸ್ಕ್ರೀನಿಂಗ್ ಅಂತ ಮಾಡ್ತೇವೆ. ನ್ಯೂ ಬಾರ್ನ್ ಇಯರಿಂಗ್ ಸ್ಕ್ರೀನಿಂಗ್ ಅಂದರೆ ಈ ಹೊಸ ಹುಟ್ಟಿರುವ ಮಗುವಿಗೆ ಅಂದರೆ ಫಸ್ಟ್ ಮಂತಲ್ಲೇ ನಮಗೆ ಮಗುವಿಗೆ ಪ್ರಾಬ್ಲಮ್ ಉಂಟಾ ಅಂತ ಡಿಟೆಕ್ಟ್ ಮಾಡ್ಬೋದು. ಸೊ ಹುಟ್ಟಿದ ಇವತ್ತು, ಫಾರ್ ಎಕ್ಸಾಂಪಲ್ ಇವತ್ತು ಮಗು ಹುಟ್ಟಿದರೆ ನಾವು ಇವತ್ತೇ ಅಥವಾ ಒಂದು ನಾಳ್ದಲ್ಲೇ ಒಂದು ಟೆಸ್ಟ್ ಮಾಡ್ತೇವೆ. ಅದರಲ್ಲಿ ಒಂದು ಡಿಟೆಕ್ಟ್ ಮಾಡ್ಬೋದು, OAE ಅಂತ ಹೇಳ್ತೇವೆ, ಔಟರ್ ಎಕೋಸ್ಟಿಕ್ ಎಮಿಷನ್ಸ್ ಅಂತ. ಆ ಥರ ಮಾಡಿ ನಮಗೊಂದು ಐಡಿಯಾ ಸಿಗುತ್ತೆ ಮಗುಗೆ ಏನಾದ್ರು ಪ್ರಾಬ್ಲಮ್ ಇದ್ದೇನಾ ಇಲ್ವಾ ಅಂತ. ಸಪೋಸ್ ಪ್ರಾಬ್ಲಮ್ ಅಂತ ಅನ್ನಿಸಿದರೆ ನಾವು ಮತ್ತೆ ರಿಪೀಟ್ ಮಾಡ್ತೀವಿ, ಒಂದು ವಾರ ಅಥವಾ 1 ಮಂತ್ ನಂತರನೂ ಮಾಡ್ತೀವಿ. ಸೊ ಹೀಗೆ ಮಾಡುವಾಗ ನಮಗೆ ಎಲ್ಲದಲ್ಲಿಯೂ ಅದರಲ್ಲಿ ಒಂದು ರೆಸ್ಪಾನ್ಸ್ ವೀಕ್ ಅಂತ ಬಂದರೆ, ಅಂದರೆ ರೆಫರ್ ಅಂತ ಹೇಳ್ತೇವೆ, ಆ ಥರ ಬಂದರೆ ನಮಗೆ ಅನ್ನಿಸ್ತದೆ ಈ ಮಗುಗೆ ಪ್ರೊಬಬ್ಲಿ ಪ್ರಾಬ್ಲಮ್ಸ್ ಇದೆ ಇಯರಿಂಗ್ ಅಂತ. ಸೊ ನಾವು ಆ ಮಕ್ಕಳನ್ನು ಕ್ಲೋಸ್ ಆಗಿ ಮಾನಿಟ್ರಿಂಗ್ ಮಾಡ್ತೀವಿ. ಅಂದರೆ ನಾವು ಅವರನ್ನು ನಮ್ಮ ಅಂಡರಲ್ಲಿ ಇಟ್ಟು ಅವರನ್ನು ಕರಿತಾ ಇರ್ತೇವೆ ಫ್ರೀಕ್ವೆಂಟಾಗಿ. ಸೊ 1 ಮಂತಲ್ಲೂ ಡಿಟೆಕ್ಟ್ ಮಾಡ್ಬೋದು. ಮತ್ತು ಇದೇ ಮಗುವನ್ನು ಕನ್ಫರ್ಮ್ ಮಾಡಲಿಕ್ಕೆ ನಾವೊಂದು 3 ಮಂತ್ಸ್ ಆದಮೇಲೆ ಮಗು ಸ್ವಲ್ಪ ಬೆಳೆಯುವಾಗ ಈವನ್ ಪೇರೆಂಟ್ಸ್ ಹತ್ರ ಕೇಳ್ತೇವೆ, ನಿಮ್ಮ ಮಗು ಸ್ವಲ್ಪ ಆದರೂ ಸೌಂಡಿಗೆ ತಿರುಗೋದಿಲ್ಲ, ಸೌಂಡಿಗೆ ರೆಸ್ಪಾಂಡ್ ಮಾಡೋದಿಲ್ಲ, ಕೂಗೋದಿಲ್ಲ ಜೋರು ಶಬ್ದಕ್ಕೆ ಅಂತ ಅನಿಸಿದರೆ ಅದೆಲ್ಲ ನಮಗೆ ಇಂಪಾರ್ಟೆಂಟ್ ಸೈನ್ಸ್, ಅಂದರೆ ನಮ್ಮ ಮಗುವಿಗೆ ಪ್ರಾಬ್ಲಮ್ ಇರ್ಬೋದು ಅಂತ. ಸೊ ಆ ಥರ ಕನ್ಫರ್ಮ್ ಮಾಡಲಿಕ್ಕೆ ನಾವು ಆ ಒಂದು 3 ತಿಂಗಳಿನ ಮಗುವಲ್ಲಿ ನಾವು ಕೆಲವೊಮ್ಮೆ ಎಕ್ಸ್ಟ್ರಾ ಸ್ವಲ್ಪ ಟೆಸ್ಟ್ ಮಾಡ್ತೇವೆ. ಕನ್ಫರ್ಮೇಟ್ರಿ ಅಂದರೆ ಒಂದು ABR ಅಥವಾ ಬೆರಾ ಅಂತ ಅದಕ್ಕೆ ಇನ್ನೊಂದು ಹೆಸರು, ಅದನ್ನು ಮಾಡ್ತೀವಿ. ಅದರ ಜೊತೆಗೆ OAE ಅಂತ ನಾನು ಹೇಳಿದ ಹಾಗೆಯೇ ಅದನ್ನು ಮಾಡ್ತೀವಿ. ಈ ಥರ ಎಲ್ಲ ಮಾಡಿ ನಮಗೆ ಡಿಟೆಕ್ಟ್ ಮಾಡ್ಬೋದು. ಸೊ ಅಂಥ ಮಕ್ಕಳಿಗೆ ಸಪೋಸ್ ಡಿಟೆಕ್ಟ್ ಬೇಗ ಟ್ರೀಟ್ಮೆಂಟ್ ಮಾಡಬೇಕು. ಯಾಕೆ ಅಂತಂದರೆ ಮಕ್ಕಳಿಗೆ ಕಿವಿ ಕೇಳೋದು ತುಂಬ ಇಂಪಾರ್ಟೆಂಟ್. ಕಿವಿ ಕೇಳ್ತಾ ಇಲ್ಲ ಅಂದರೆ ಮಾತು ಬರಲಿಕ್ಕೆ ಪ್ರಾಬ್ಲಮ್ ಬರ್ತದೆ. ಸೊ ನಮ್ಮಲ್ಲಿ ಸಾಮಾನ್ಯವಾಗಿ ಏನಂದರೆ ಸ್ವಲ್ಪ ಎಲ್ಲ ಮಕ್ಕಳಿಗೆ ಸ್ವಲ್ಪ ಕೆಲವೊಂದು ನಂಬಿಕೆ ಏನಂದರೆ ಸ್ವಲ್ಪ ಲೇಟ್ ಮಾತಾಡ್ತಾರೆ, ಆ ಥರ ಎಲ್ಲ ಇರ್ತದೆ. ಸೊ ಇದರಿಂದಾಗಿ ಏನಾಗ್ತದೆ ಅಂದರೆ ನಮ್ಮ ಟ್ರೀಟ್ಮೆಂಟಿಂದ ಲೇಟ್ ಆಗ್ತದೆ. ಸೊ ಮಕ್ಕಳಿಗೆ ಮತ್ತೆ ಕೆಲವೊಮ್ಮೆ ಡಿಟೆಕ್ಟ್ ಮಾಡಿರ್ತೇವೆ, ನಾವೊಂದು 6 ತಿಂಗಳ ಮಗುವಲ್ಲೇ ಹೇಳಿರ್ತೇವೆ ನಿಮ್ಮ ಮಗುವಿಗೆ ಪ್ರಾಬ್ಲಮ್ ಉಂಟು. ಬಟ್ ಕೆಲವರೆಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡಿರ್ತಾರೆ. ಅಥವಾ ಏನಾದರೂ ಕಾರಣದಿಂದಾಗಿ ಅವರಿಗೆ ಅವರು ಏನಾದರೂ ಒಂದು ರೀತಿಯಿಂದಾಗಿ ಅದು ಡಿಲೇ ಆಗಿ ಆಮೇಲೆ ನಾಳೆ ಸ್ಪೀಚ್ ಮಾತಾಡಲಿಕ್ಕೆಲ್ಲ ಪ್ರಾಬ್ಲಮ್ ಬರ್ತದೆ. ಮಾತಿಗೆ ಡೆಫಿನೆಟ್ಲಿ ಇಯರಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಆ ಸಲುವಾಗಿ ನಮಗೆ ಇಯರಿಂಗನ್ನು ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೇವೆ. ಅರ್ಲಿ ಡಿಟೆಕ್ಟ್ ಮಾಡಿದರೆ ಮಾತೆಲ್ಲ ಟ್ರೈನಿಂಗ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ. ಅದೇ ಡಾಕ್ಟರ್, ನೀವು ಹೇಳಿದ್ರಲ್ಲ ನ್ಯೂ ಬಾರ್ನ್ ಇಯರಿಂಗ್ ಸ್ಕ್ರೀನ್ ನೀವು ಮಾಡ್ತೀರಿ ಇಲ್ಲಿ ಟೆಸ್ಟ್, ಅದು ಯಾವ ಸ್ಟೇಜಲ್ಲಿ ಸಜೆಸ್ಟ್ ಮಾಡ್ತಾರೆ ಮತ್ತು ಎಲ್ಲ ಮಕ್ಕಳಿಗೆ ಸಜೆಸ್ಟ್ ಮಾಡ್ತಾರೆ ಅದನ್ನು? ಹೌದು, ಈಗ ಗೌರ್ಮೆಂಟ್ಸ್ ಅಂದರೆ ನಾವು ಈಗೆಲ್ಲ ಏನು ಮಾಡ್ತೀವಿ ಅಂದರೆ ಯೂನಿವರ್ಸಲಿ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಎಲ್ಲ ಪ್ರತಿಯೊಂದು ಹಾಸ್ಪಿಟಲಲ್ಲಿ ಮಗು ಹುಟ್ಟಿದಾಗಲೇ
ಫಸ್ಟ್ ಡೇನೇ ಈಗ ನಾವು ಹೇಗೆ ವ್ಯಾಕ್ಸಿನ್ ಕೊಡ್ತೇವೆ, ಹುಟ್ಟುವಾಗಲೇ ಒಂದು BCG ಓರಲ್ ಪೋಲಿಯೋ ವ್ಯಾಕ್ಸಿನ್ಸ್ ಅಂತ ಕೊಡ್ತಾರೆ, ಆ ಥರದ್ದು ಅದೇ ಶೆಡ್ಯೂಲಲ್ಲಿ ನಾವು ಹಾಕಿ ಈ ಥರ ನ್ಯೂ ಬಾರ್ನ್ ಇಯರಿಂಗ್ ಸ್ಕ್ರೀನಿಂಗ್ ಮಾಡಿ ಅರ್ಲಿ ಡಿಟೆಕ್ಟ್ ಮಾಡ್ತೀವಿ. ಬಟ್ ಕೆಲವೊಮ್ಮೆ ಸ್ವಲ್ಪ ರೂರಲ್ ಏರಿಯಾದಲ್ಲಿ ಅಂದರೆ ಸ್ವಲ್ಪ ಹಳ್ಳಿ ಕಡೆಯಲ್ಲೆಲ್ಲ ಕೆಲವೊಮ್ಮೆ ಮಿಸ್ ಆಗ್ತದೆ. ಬಟ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸಲ್ಲಿ ಈಗ ಅದು ಕಂಪಲ್ಸರಿ ಅಂತ ಗೌರ್ಮೆಂಟ್ ಮಾಡಿದ್ದಾರೆ, ಹಾಗೆ ನಮಗೆ ಡಿಟೆಕ್ಟ್ ಮಾಡೋದು ಈಸಿ ಆಗ್ತದೆ, ಯೂನಿವರ್ಸಲ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ. ಸೊ ನಮಗೆ ಬೇಗ ಡಿಟೆಕ್ಟ್ ಮಾಡ್ಬೋದು, ಎಷ್ಟು ಬೇಗ ಮಾಡ್ತಾರೆ ಅಷ್ಟು ಬೇಗ ಡಿಟೆಕ್ಟ್ ಮಾಡ್ಬೋದು. ಈಗ ಅದನ್ನು ಡಿಟೆಕ್ಟ್ ಮಾಡಿದರೆ ಸಹ ಅದಕ್ಕೆ ಚಿಕಿತ್ಸೆ ಏನು ಡಾಕ್ಟರ್? ಅದು ಚಿಕಿತ್ಸೆ ಅಂದರೆ ಈಗ ನಾನು ಹೇಳಿದೆಲ್ಲ, ಮಕ್ಕಳಲ್ಲಿ ಬರುವಾಗ ಫಸ್ಟ್ ಆಫ್ ಆಲ್ ಫ್ಯಾಮಿಲೀಸ್ ಇಯರಿಂಗ್ ಲಾಸನ್ನು ಆ್ಯಕ್ಸೆಪ್ಟ್ ಮಾಡೋದಲ್ಲಿ ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಯೂಶ್ವಲಿ ನಾವೇನು ಹೇಳ್ತೀವಿ ಅಂದರೆ ಮಕ್ಕಳನ್ನು ಸ್ವಲ್ಪ ಒಬ್ಸರ್ವ್ ಮಾಡಿ ನೋಡಿ, ಒಂದೀಗ ನಾನು ಹೇಳಿದಾಗೆ 3 months ಒಳಗೆ ಡಿಟೆಕ್ಟ್ ಆಯ್ತು ಅಂತಿದ್ರೆ ಆ ಮಗುವನ್ನು ಸ್ವಲ್ಪ ಒಬ್ಸರ್ವ್ ಮಾಡಿ, ಕೆಲವೊಂದು ಮಕ್ಕಳು ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಮೆಜಾರಿಟಿ 3 months ಸ್ಟಾರ್ಟ್ ಮಾಡ್ತಾರೆ ರಿಯಾಕ್ಟ್ ಮಾಡಲಿಕ್ಕೆ ಸೌಂಡಿಗೆ. ಈ ರೆಸ್ಪಾನ್ಸ್ ಇಲ್ಲ ಅಂದರೆ ಇದೊಂದು ಅಲಾರ್ಮಿಂಗ್ ಸೈನ್ಸ್ ಅಂತ. ಸ್ಪೆಷಲಿ ನಾನು ಆಗ ಹೇಳಿದಾಗ ಐ ರಿಸ್ಕ್ ಚಿಲ್ಡ್ರನ್ ಅಂದರೆ ಐ ರಿಸ್ಕ್ ನ್ಯೂ ಬಾರ್ನ್ ಬೇಬೀಸ್, ಈ ಐ ರಿಸ್ಕಲ್ಲಿ ಹುಟ್ಟಿರುವಂಥ ಮಕ್ಕಳೆಲ್ಲ ಸ್ವಲ್ಪ ನಾವು ಡೆಫಿನೆಟ್ಲಿ ಕ್ಲೋಸ್ ಮಾನಿಟ್ರಿಂಗ್ ಮಾಡ್ತಾ ಇರಬೇಕು. ಅವರಿಗಂತೂ ಇದೆಲ್ಲ ಕಾಮನ್ ಪ್ರಾಬ್ಲಮ್ಸ್ ಬರೋದು. ಆಮೇಲೆ ಈಗ ಸಪೋಸ್ ಒಂದು ಮಗುವಿಗೆ ಇಯರಿಂಗ್ ಲಾಸ್ ಅಂತ ಇದ್ದು ನಾವು ಏನು ಮಾಡ್ಬೋದು ಅಂತಂದರೆ, ನಾವು ಅದನ್ನು ಡಿಟೆಕ್ಟ್ ಮಾಡಿದರೆ ನಾವು ಫಸ್ಟ್ ಪೇರೆಂಟ್ಸಿಗೆ ಕೌನ್ಸಿಲ್ ಮಾಡ್ತೀವಿ, ಈ ಥರ ಸ್ವಲ್ಪ ಡಿಟೆಕ್ಟ್ ಆಗಿದೆ. ಆಮೇಲೆ ನಾವು ಅವ್ರಿಗೆ ಹೇಳ್ತೀವಿ ಪುನೊಮ್ಮೆ ಫಾಲೋಅಪ್ ಬನ್ನಿ, ಕೆಲವೊಮ್ಮೆ ರಿಪೀಟ್ ಮಾಡ್ತೀವಿ ಟೆಸ್ಟನ್ನು. ರಿಪೀಟ್ ಮಾಡಿನೂ ಆ ಟೆಸ್ಟ್ ಎಲ್ಲ ಅದೇ ಥರ ಸೇಮ್ ಥರ ಇದ್ದರೆ ನಾವು ಅವರಿಗೆ ಕನ್ಫರ್ಮ್ ಆಗಿ ಹೇಳ್ತೀವಿ, ನೋಡಿ ನಿಮ್ಮ ಮಗುವಿಗೆ ಇಯರಿಂಗ್ ಲಾಸ್ ಪ್ರಾಬ್ಲಮ್ ಇದೆ ಹುಟ್ಟುವಾಗದಿಂದಲೇ. ಸೊ ಈಗ ಇದಕ್ಕೆ ಸಲಹೆ ಏನಂದರೆ, ಯೂಶ್ವಲಿ ಕೆಲವೊಮ್ಮೆ ನಾವು ಇಯರಿಂಗ್ ಏಡ್ ಅಂತ ಕೊಡ್ತೀವಿ. ಇಯರಿಂಗ್ ಏಡ್ ಹೇಳೋದು ಒಂದು ಹೊರಗಡೆಯಿಂದ ಇಡುವಂಥ ಮೆಷಿನ್ಸ್. ಸೊ ಅದು ಕೊಟ್ಟು ಕೆಲವೊಂದು ನಾವು ನೋಡ್ತೀವಿ ರಿಯಾಕ್ಷನ್ ರೆಸ್ಪಾನ್ಸ್ ಹೇಗೆ ಉಂಟು ಮಗುವಿಗೆ, ಅಟ್ಲೀಸ್ಟ್ ಈಗ ಕೇಳ್ತದ, ಅಟ್ಲೀಸ್ಟ್ ಈಗ ಸ್ವಲ್ಪ ಆದರೂ ಇದು ಮಾಡ್ತಾರೆ. ಮತ್ತು ಇನ್ಫ್ಯಾಕ್ಟ್ ನಾವು ಪೇರೆಂಟ್ಸಿಗೆಲ್ಲ ಹೇಳ್ತೀವಿ ಈ ಡಿವೈಸನ್ನು ಯೂಸ್ ಮಾಡಿ ಸ್ವಲ್ಪ ದಿನ ಮಗುವನ್ನು ಮಾತೆಲ್ಲ ಕಲಿಸಿ ನೋಡಿ ಅಂತ. ಒಂದು 2 to 3 months ಅಂತ ಹೇಳ್ಬೋದು. ಇಯರಿಂಗ್ ಏಡ್ ಯೂಸ್ ಮಾಡಿದ ಮೇಲೆ ನಿಮಗೆ ಅನ್ನಿಸ್ತದೆ ಮಗುವಿಗೆ ಇಲ್ಲ ಏನು ಬೆನಿಫಿಟ್ ಇಲ್ಲ ಯೂಸ್ ಮಾಡುವ ಕಾರಣ ಇಯರಿಂಗ್ ಏಡ್, ಹಾಗಾದರೆ ಡೆಫಿನೆಟ್ಲಿ ಅದಕ್ಕೆ ನೆಕ್ಸ್ಟ್ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಅದು ಮಾಡಬೇಕಾದ್ರೆ ನಮಗೆ ಇನ್ನೂ ಸ್ವಲ್ಪ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಇರ್ತದೆ. ಅಂದರೆ ಈಗ CT ಸ್ಕ್ಯಾನ್, MRI ಅಂತ. ನಾವು ಏನಂತ ಯೋಚಿಸ್ತೀವಿ ಅಂದರೆ ಮಗುವಿನ ನರ ಬೆಳೆದಿದ್ದ ಇಲ್ವಾ ಅಂತ ನೋಡಲಿಕ್ಕೆ. ಸೊ ಈ ಒಳ ಕಿವಿಯಲ್ಲೂ ಒಂದು ಇಂಪಾರ್ಟೆಂಟ್ ಅಂದರೆ ಒಳ ಕಿವಿಯ ಕನೆಕ್ಷನ್ ಏನಿರ್ತದೆ ಬ್ರೈನಿಗೆ ಒಂದು ನರ ಇರ್ತದೆ, ಅದು ನಮ್ಮ ಮೇಯ್ನ್ ಇಯರಿಂಗ್ ಒಂದು ವಯರ್ ಥರ. ಆ ಸಿಗ್ನಲ್ ಅಲ್ಲಿಂದ ಬ್ರೈನಿಗೆ ಹೋಗ್ತದ ಇಲ್ಲವಂತ ನೋಡಲಿಕ್ಕೆ. ಸೊ ಅದು ನರ ಇದ್ದರೆ ಅಂಥ ಮಕ್ಕಳಿಗೆ ಅಂದರೆ ಕಾಕ್ಲಿಯಾದಲ್ಲಿ ಪ್ರಾಬ್ಲಮ್ ಬಟ್ ನರ ಉಂಟಂತ ಇದ್ದರೆ ನಮಗೆ ಏನಾದ್ರು ಮಾಡ್ಬೋದು. ಒಂದು ಸರ್ಜರಿ ಇದೆ, ಅದರ ಹೆಸರು ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಅಂತ. ಸೊ ಆ ಥರ ಮಾಡಿ ನಮಗೆ ಅವರಿಗೆ ಕಿವಿ ಕೇಳಿಸ್ಬೋದು. ಈಗ ನೀವು ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಬಗ್ಗೆ ಹೇಳಿದ್ರಲ್ಲ ಡಾಕ್ಟರ್, ಅದು ಯಾವ ಸ್ಟೇಜಲ್ಲಿ ನಾವು ಮಕ್ಕಳಿಗೆ ಮಾಡ್ಬೋದು? ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಅಂತ ಹೇಳೋದಾದರೆ ಅದು ಫಸ್ಟ್ ಆಫ್ ಆಲ್ ಅದೊಂದು ಇಲೆಕ್ಟ್ರಾನಿಕ್ ಡಿವೈಸ್. ಅದು ಹೇಗಿರ್ತದೆ ಅಂದರೆ ಅದಕ್ಕೊಂದು ಹೊರಭಾಗ ಒಂದು ಒಳಭಾಗ ಅಂತ ಇರ್ತದೆ. ಇಂಟರ್ನಲ್ ಇಂಪ್ಲಾಂಟ್ ಒಂದು ಇರ್ತದೆ ಕಂಪೋನೆಂಟ್, ಆ್ಯಂಡ್ ಔಟರ್ ಎಕ್ಸ್ಟರ್ನಲ್ ಪಾರ್ಟ್ ಅಂತ ಇರ್ತದೆ. ಎಕ್ಸ್ಟರ್ನಲ್ ಪಾರ್ಟ್ ಏನಿರ್ತದೆ ಅಲ್ಲ ಅದು ನಮ್ಮ ನಾರ್ಮಲ್ ಇಯರಿಂಗ್ ಏಡ್ ಥರನೇ ನೋಡಲಿಕ್ಕೆ ಇರ್ತದೆ. ಬಟ್ ಅದಕ್ಕೊಂದು ಕಾಯಿಲ್ ಬರ್ತದೆ, ಅದು ಮ್ಯಾಗ್ನೆಟಿಕ್ ಕಾಯಿಲ್ ಕನೆಕ್ಷನ್ ಇರ್ತದೆ, ಮೈಕೆಲ್ಲ ಆಗಿರ್ತದೆ. ಈ ಇಂಟರ್ನಲ್ ಕಂಪೋನೆಂಟ್ ಅಂತ ಹೇಳೋದು ನಾವು ಸರ್ಜರಿ ಮಾಡಿ ಇಡುವಂಥದ್ದು. ಸರ್ಜರಿ ಮಾಡಿ ಅದು ಇಲೆಕ್ಟ್ರೋಡ್ಸ್ ಅಂತೆಲ್ಲ ಇರ್ತದೆ, ಅದನ್ನು ಡೈರೆಕ್ಟ್ ಹೋಗಿ ನಾವು ಕಾಕ್ಲಿಯಾದಲ್ಲಿ ಇಡೋದು. ಸೊ ಆ ಸರ್ಜರಿ ಮಾಡಬೇಕಾದ್ರೆ ಆ ಸರ್ಜರಿ ಏನು ಮಾಡ್ತದೆ ಅಂದರೆ, ಆ ಡಿವೈಸ್ ಏನು ಮಾಡ್ತದೆ ಅಂದರೆ ಈ ಕಾಕ್ಲಿಯಾವನ್ನು ಡೈರೆಕ್ಟ್ಲಿ ಸಿಗ್ನಲ್ ಕೊಟ್ಟು, ಅದು ಈಗ ನಾನು ಹೇಳಿದೆ ಅಲ್ಲ ನರ ನಾವು ಸ್ಕ್ಯಾನಲ್ಲೆಲ್ಲ ಚೆಕ್ ಮಾಡ್ತೇವೆ ನರ ಉಂಟಂತಿದ್ರೆ ಡೈರೆಕ್ಟ್ಲಿ ಮತ್ತೆ ನರದಿಂದ ಸೌಂಡ್ ಹೋಗ್ತದೆ. ಸೊ ಹಾಗೆ ಕೇಳಿಸ್ಬೋದು. ಈಗ ಯಾವಾಗ ಮಾಡೋದು ಅಂತ ಹೇಳೋದಾದರೆ ನಮ್ಮ ಇದರಲ್ಲಿ ಮಕ್ಕಳಿಗೆ ನಾವು ಹೇಳ್ತೇವೆ, ಈಗ ಹೆಚ್ಚಿನ ಪೇರೆಂಟ್ಸಿಗೆ ಏನಂದರೆ ಅವರಿಗೆ ಅನ್ನಿಸ್ತದೆ ಮಕ್ಕಳಿಗೆ ಯಾವಾಗ ಕೇಳ್ತದೆ ಅಂತಲ್ಲ. ಆ್ಯಕ್ಚುಲಿ ನಾವೇನು ಹೇಳ್ತೇವೆ ಅಂದರೆ ಪ್ರೆಗ್ನೆನ್ಸಿಯಿಂದನೇ ಆ್ಯಕ್ಚುಲಿ ಕೇಳ್ತದೆ. ಅಂದರೆ ಈಗ ಒಂದು 20 weeks ಪ್ರೆಗ್ನೆನ್ಸಿ ಇರುವಾಗದಿಂದ ನಮ್ಮ ಕಿವಿ ಕೇಳುವ ಶಬ್ದಕ್ಕೆಲ್ಲ ಕಿವಿ ಕೇಳ್ತದೆ ಆ್ಯಕ್ಚುಲಿ. ಬಟ್ ಪ್ರೆಗ್ನೆನ್ಸಿಯಿಂದ ಯಾರಿಗೆ ಅದು ಗೊತ್ತಾಗೋದಿಲ್ಲ, ಮತ್ತು ನಮಗೆ ಗೊತ್ತಾಗೋದು ಹುಟ್ಟಿದ ನಂತರ. ಸೊ ಹುಟ್ಟಿದ ನಂತರ ನಮಗೆ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಇರ್ತದೆ. ಬಟ್ ಈ ಡೆವಲಪ್ಮೆಂಟ್ ಏನಾಗ್ತದಲ್ಲ, ಆ ಕಾಕ್ಲಿಯಾ ಅಂತ ಡೆವಲಪ್ ಇನ್ನರ್ ಇಯರ್ ಅದು
20 ವೀಕ್ಸ್ ಅಂದರೆ ನಮ್ಮ ಪ್ರೆಗ್ನೆನ್ಸಿ ಇರುವಾಗಲೇ ಸ್ಟಾರ್ಟ್ ಆಗಿರ್ತದೆ ಡೆವಲಪ್ ಆಗಲಿಕ್ಕೆ. ಸೊ ಮಕ್ಕಳು ಹುಟ್ಟಿದ ನಂತರ ನಾವು ಡಿಟೆಕ್ಟ್ ಮಾಡಿ ಅದನ್ನು ಆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ನಾವು ಏನು ಮಾಡ್ತೇವೆ ಅಂದರೆ ಅಟ್ಲೀಸ್ಟ್ 9 ಮಂತ್ಸ್ ಮಿನಿಮಮ್ ಏಜ್ ಅಂತ ಹೇಳ್ತೇವೆ, 9 ಅಥವಾ 1 ಇಯರ್ ಅಂತ ಹೇಳ್ತೇವೆ. 1 ಇಯರ್ನ ನಂತರ ಮಾಡ್ಬೋದು ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ. ಬಟ್ ಅದಕ್ಕೆ ತುಂಬ ಲೇಟ್ ಮಾಡಲಿಕ್ಕಿಲ್ಲ. ಯಾಕಂದರೆ ನಮ್ಮ ಬ್ರೈನ್ ಈಗ ಸೌಂಡ್ ಕೇಳದೆ, ಸೌಂಡ್ ಯಾವತ್ತೂ ಹೋಗಲಿಲ್ಲ ಕೇಳಲಿಲ್ಲ ಅಂದರೆ ನಮ್ಮ ಬ್ರೈನ್ ಡೆವಲಪ್ ಆಗೋದಿಲ್ಲ, ನಮಗೆ ಮಾತು ಬರೋದಿಲ್ಲ, ನಮಗೆ ಸೌಂಡ್ ಲೋಕಲೈಸೇಷನ್ ಅಂತ ಗೊತ್ತಿರೋದಿಲ್ಲ, ಅಂದರೆ ಎಲ್ಲಿಂದ ಶಬ್ದ ಬರ್ತದೆ ಗೊತ್ತಿರೋದಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ತದೆ. ಸೊ ಏನೇ ಸರ್ಜರಿ ಮಾಡೋದಾದರೆ ಬೇಗ ಮಾಡಬೇಕು. ಅಂದರೆ ಬೆಸ್ಟ್ ಏಜ್ ಅಂತ ಹೇಳಿದರೆ 9 ಮಂತ್ಸಿಂದ ಒಂದು 12 ಮಂತ್ಸ್ ಅಂದರೆ 2 ಇಯರ್ಸಿನ ಒಳಗೆ ಮಾಡಿದರೆ ಬೆಸ್ಟ್ ಅಂತ ಹೇಳ್ತೇವೆ. ಬಟ್ ಬೇಗ ಬಂದರೆ ಇನ್ನೂ ಒಳ್ಳೆಯದು. ಬಟ್ ಇಲ್ಲೇನಾಗ್ತದೆ ಅಂದರೆ ನಮ್ಮಲ್ಲಿ ಜನರು ಯೂಶ್ವಲಿ ಸ್ವಲ್ಪ ಲೇಟ್ ಬರ್ತಾರೆ, ಇಲ್ಲ ಒಂದು 3 ವರ್ಷ ಕಾಯ್ತಾರೆ, 4 ವರ್ಷ ಕಾಯ್ತಾರೆ. ಆ ಥರ ಎಲ್ಲ ಆಗುವಾಗ ಸ್ಪೀಚ್ ಏನು ಡೆವಲಪ್ ಆಗಬೇಕಿತ್ತು ಅದೆಲ್ಲ ಎಫೆಕ್ಟ್ ಆಗ್ತದೆ, ಮತ್ತು ಸ್ಪೀಚ್ ಪ್ರಾಬ್ಲಮ್ಸ್ ಬರ್ತದೆ. ಸೊ ಬೆಸ್ಟ್ ಏಜ್ ಅಂತ ಹೇಳಿದರೆ ಒಂದು ಅದೇ 6 ಮಂತ್ಸಿಂದ ಡಿಟೆಕ್ಟ್ ಆಗಬೇಕಂತ ಹೇಳ್ತೀವಿ. 9 ಮಂತ್ಸಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಬೇಕು, ಮೇನ್ ಟ್ರೀಟ್ಮೆಂಟ್. ಆ್ಯಂಡ್ ನಂತರ ಸರ್ಜರಿ ಅಂದರೆ ಬಿಟ್ವೀನ್ 9 ಮಂತ್ಸ್ ಟು 12 ಮಂತ್ಸ್ 2 ಇಯರ್ಸಿನ ಒಳಗೆ ಮಾಡಿದರೆ ಒಳ್ಳೆಯದು ಅಂತ. ನೀವು ಹೇಳಿದ್ರಲ್ಲ 9 ಮಂತ್ಸಿಂದ 2 ಇಯರ್ಸ್ ತನಕ ಮಾಡಿದ್ರೆ ಒಳ್ಳೇದೇಳಿ. ಬಟ್ ಅದು ಸೇಫಾ ಡಾಕ್ಟರ್ ಮಕ್ಕಳಿಗೆ? ಇದು ಏನಂದರೆ ಕಾಮನ್ ಪ್ರಾಬ್ಲಮ್ಸ್. ಅಂದರೆ ಪೇರೆಂಟ್ಸಿಗೆ ಇಷ್ಟು ಚಿಕ್ಕ ಮಗುವಿಗೆ ಒಂದು ಸರ್ಜರಿ ಮಾಡಬೇಕಾ ಅಂತ ಹೇಳುವಾಗ ಎಲ್ಲರಿಗೆ ಹೆದರಿಕೆ ಇರ್ತದೆ ಡೆಫಿನೆಟ್ಲಿ. ಯಾಕಂದರೆ ಇದು ಸರ್ಜರಿ ಮಾಡೋದು ಯೂಶ್ವಲಿ ನಾವು ಮಾಡೋದು ಜನರಲ್ ಎನಸ್ಥೀಷಿಯಾದಿಂದ. ಆದರೆ ಇದು ತುಂಬ ಸೇಫ್ ಸರ್ಜರಿ, ಹಾಗೇನು ಕಾಂಪ್ಲಿಕೇಶನ್ಸ್ ಎಲ್ಲ ಅಂದರೆ ಮುಂಚೆ ಎಲ್ಲ ಇತ್ತು. ಬಟ್ ಈಗೆಲ್ಲ ನಾವು ಅಂದರೆ ತುಂಬ ಡಾಕ್ಟರ್ಸ್ ಎಲ್ಲ ತರಬೇತಿ ಎಲ್ಲ ತಗೊಂಡವರಿದ್ದಾರೆ, ಟ್ರೈನ್ಡ್ ಇದ್ದಾರೆ. ಹಾಗಾಗಿ ಈ ಕಾಂಪ್ಲಿಕೇಶನ್ಸ್ ಏನು ಹೇಳ್ತೀವಲ್ಲ ಅದೆಲ್ಲ ಸ್ವಲ್ಪ ರೇಟ್ಸ್ ಎಲ್ಲ ತುಂಬ ಕಮ್ಮಿ ಆಗಿದೆ. ಸರ್ಜರಿ ಚಿಕ್ಕ ಮಕ್ಕಳಲ್ಲೇ ಮಾಡೋದಿದು ಫಸ್ಟ್ ಆಫ್ ಆಲ್. ಸೊ ಜನರು ತಿಳ್ಕೊಳ್ತಾರೆ ಇಲ್ಲ ಮತ್ತೆ ಮಾಡೋಣ ಅಂತ. ಇಲ್ಲ, ಸರ್ಜರಿ ಮಾಡೋದೇ ಆ ಏಜಿಂದ. ಸೊ ಅದು ಫಸ್ಟ್ ಅವರಿಗೆ ಅರ್ಥ ಆಗಬೇಕು. ಯಾಕಂದರೆ ನಮ್ಮ ಮೇಯ್ನ್ ಏನು ಏನು ಸರ್ಜರಿ ಮಾಡ್ತೇವೆ ಅದು ಮಾಡಬೇಕಾದದ್ದೇ ಆ 2 ಇಯರ್ಸಿನ ಒಳಗೆ ಪಿಕಪ್ ಮಾಡಿ ನಾವು ಡಿಟೆಕ್ಟ್ ಮಾಡಿ ಇಯರಿಂಗ್ ಲಾಸ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಥೆರಪಿ ಎಲ್ಲ ಕೊಟ್ಟು, ಅಂದರೆ ನಾವೊಂದು ಆಡಿಯೋವರ್ಬಲ್ ಥೆರಪಿ ಅಂತೆಲ್ಲ ಕೊಟ್ಟಿರ್ತೇವೆ. ಅದೆಲ್ಲ ಮಗುವಿಗೆ ಏನು ಇಂಪ್ರೂವ್ಮೆಂಟ್ ಬರ್ತಿಲ್ಲ ಅಂತ ಹೇಳಿದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ನಾವು ಹೇಳಿರ್ತೇವೆ ಈ ಸರ್ಜರಿ ಬೇಕು. ಸೊ ಅದೆಲ್ಲ ಈ ಒಂದು ವರ್ಷದಿಂದ 2 ವರ್ಷದ ಒಳಗೆಲ್ಲ ಮುಗಿಸಿ ನಾವು ಇಂಪ್ಲಾಂಟೇಷನಿಗೆ ಪ್ಲ್ಯಾನ್ ಮಾಡೋದು. ಅವರು ಲೇಟಾಗಿ 2 ವರ್ಷ 3 ವರ್ಷ ದಾಟ್ತಾ ಎಲ್ಲ ಮಾಡಿದರೆ ಸ್ಪೀಚ್ ಪ್ರಾಬ್ಲಮ್ಸ್ ತುಂಬ ಬರ್ತದೆ. ಹೋಗ್ಬೋದು ಈ ಡಿವೈಸಿಂದ, ಇಟ್ಟೆವು ಸರ್ಜರಿಯಿಂದ ಸಕ್ಸಸ್ ಬರ್ತದೆ, ಡಿವೈಸಿಂದ ಸೌಂಡ್ ಬ್ರೈನಿಗೆ ಹೋಗ್ತದೆ. ಬಟ್ ಬ್ರೈನ್ ಏನು ಮಾಡ್ತದೆ, ಕಲಿಯೋದಿಲ್ಲ. ಬ್ರೈನಿಗೆ ಕಲಿಬೇಕಂದ್ರೆ ಫಸ್ಟಿಂದನೇ ಶಬ್ದ ಹೋಗ್ತಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ನಾರ್ಮಲ್ ಮಗು ನೋಡಿ, ಅವರೆಲ್ಲ ಏನು ಈಗ ನಾವು ನೋಡಿರ್ತೀವಲ್ಲ, 3 ಮಂತ್ಸಲ್ಲಿ ಅವರು ಶಬ್ದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಮತ್ತು 1 ವರ್ಷದಲ್ಲಿ ಒಂದು ಅಮ್ಮ ಅಪ್ಪ ಅಂತೇಳಿ ಹೇಳುವ ಕೆಲವೊಂದು ಮಕ್ಕಳು ಸ್ಟಾರ್ಟ್ ಮಾಡಿರ್ತಾರೆ. ಇನ್ನು ಕೆಲವರೆಲ್ಲ ಸ್ವಲ್ಪ ಒಂದು 1-2 ತಿಂಗಳು ಡಿಲೇ ಆಗ್ಬೋದು ಅಷ್ಟೇ, ಕೆಲವರು ಲೇಟ್. ಮತ್ತು ನಾವು ಹೇಳ್ತೇವೆ ಒಂದು 1.5 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 10 ಪದ ಆದರೂ ಅವ್ರು ಹೇಳ್ಬೇಕಂತ. ಸೊ ಅದೆಲ್ಲ ಅಂದರೆ ಅದರ ಅರ್ಥ ನಾರ್ಮಲಿ ನಮಗೆ ಆಲ್ಮೋಸ್ಟ್ 1.5 ವರ್ಷದ ಒಳಗೆ ಮಗು ಮಾತಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವೇನು ಮಾಡ್ತೇವೆ ಅಂದರೆ ಇಂಪ್ಲಾಂಟ್ ಮಾಡಿದರೆ ನಮಗೆ ಇನ್ನೊಂದು 1 ವರ್ಷ ಈ ಮಕ್ಕಳಿಗೆ ಕಲಿಸಲಿಕ್ಕೆ ಟೈಮ್ ತಗೊಳ್ತೇವೆ. ಒಂದು ಹೊಸ ಮಗುವಿಗೆ ಕೇಳಿಸಿ ಪುನಃ ಶುರು ಮಾಡಲಿಕ್ಕೆ ಸೊ ನಾವು ಲೇಟ್ ಮಾಡಬಾರ್ದು. ಸೊ ಲೇಟ್ ಮಾಡೋದೇ ಇದನ್ನು ಬೇಗ ಮಾಡಿ ಬೇಗ ಥೆರಪೀಸ್ ಅಂತೆಲ್ಲ ಇರ್ತದೆ, ಆ ಥರ ಮಾಡಬೇಕು. ಈಗ ಪೇರೆಂಟ್ಸ್ ಅವ್ರು ಯೂಶ್ವಲಿ ಇಮಿಡಿಯೇಟಾಗಿ ಡಿಸಿಷನ್ ತೊಗೊಳ್ದಿಲ್ಲ. ಯಾಕೆಂದರೆ ಚಿಕ್ಕ ಮಕ್ಕಳಿರೋವಾಗ ಅವ್ರಿಗೆ ಸ್ವಲ್ಪ ಕಾಳಜಿ ಜಾಸ್ತಿ ಇರ್ತದೆ ಮಕ್ಕಳ ಮೇಲೆ, ಅವರ ಹೆಲ್ತಿನ ಮೇಲೆ. ಸೊ ಇದು ಈಗ ನೀವು ಹೇಳಿದ್ದೀರಿ ಸೇಫ್ ಉಂಟೇಳಿ. ಬಟ್ ನನ್ನ ಕ್ವೆಶನ್ ಎಂತ ಹೇಳಿದರೆ, ಈಗ ಅವ್ರು ಸಪೋಸ್ ಡಿಲೇ ಮಾಡಿದರೆ, ಈಗ 3-4 ಇಯರ್ಸ್ ಆಗಿದ್ದರೆ ಎಷ್ಟು ಇಂಪ್ಯಾಕ್ಟ್ ಬೀಳ್ತದೆ ಅವರ ಇಯರಿಂಗ್ ಅದರ ಮೇಲೆ? ಇಂಪ್ಯಾಕ್ಟ್ ಅಂದರೆ 4 ಇಯರ್ಸಲ್ಲಿ 5 ಇಯರ್ಸಲ್ಲಿ ಮಾಡ್ತೀವಿ ನಾವು, ಮಾಡೋದಿಲ್ಲ ಅಂತಲ್ಲ. ಬಟ್ ಡೆಫಿನೆಟ್ಲಿ ಔಟ್ಕಮ್ಸ್ ಆರ್ ನಾಟ್ ಗುಡ್ ಅಂತ ಹೇಳ್ತೇವೆ. ಔಟ್ಕಮ್ಸ್ ಅಂದರೆ ನಮ್ಮ ಮಾತು, ನಾವು ಏನು ಔಟ್ಕಮ್ಸ್ ಅಂತ ಹೇಳೋದಂದರೆ, ಈಗ ನೀವು ಮಾತಾಡಿದಾಗೆ ಕ್ಲಾರಿಟಿ ಬರೋದಿಲ್ಲ, ಅವರ ಸ್ಪೀಚ್ ಎಲ್ಲ ತುಂಬ ಎಫೆಕ್ಟ್ ಆಗಿರ್ತದೆ. ಅವರು ಶಬ್ದಕ್ಕೆಲ್ಲ ರೆಸ್ಪಾಂಡ್ ಮಾಡುವರು, ಕರೆದ್ರೆ ನೋಡ್ಬೋದು, ಬಟ್ ಮಾತು ಕ್ಲಿಯರ್ ಇಲ್ಲ. ಈಗ ಹೇಳಬೇಕಾದ ಶಬ್ದ ಕ್ಲಿಯರ್ ಬರೋದಿಲ್ಲ. ಸ್ಕೂಲಿಗೆ ನಾಳೆ ಹೋಗಲಿಕ್ಕೆ ಪ್ರಾಬ್ಲಮ್ ಬರ್ತದೆ, ಸ್ಕೂಲಲ್ಲಿ ಕಮ್ಯುನಿಕೇಷನ್ ಮಾತಾಡಲಿಕ್ಕೆ ಪ್ರಾಬ್ಲಮ್ ಬರ್ತದೆ. ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಬರ್ತದೆ. ಇನ್ಫ್ಯಾಕ್ಟ್ ಇನ್ನೊಂದೇನೆಂದರೆ, ಅವರು ಲೇಟಾಗಿ ಮಾಡಿದರೆ ನಮ್ಮ ಬ್ರೈನ್ ಕೂಡ
ಬೆಳೆಯೋದು ಲೇಟ್ ಆಗಿರ್ತದೆ. ಸೊ ಅದರಿಂದಾಗಿ ಅವರಿಗೆ ಬಿಹೇವಿಯರಲ್ ಇಶ್ಯೂಸ್ ಅಂತ ಹೇಳ್ತೇವೆ. ಬಿಹೇವಿಯರಲ್ ಅಂದರೆ ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ, ಕರೆದ್ರೂ ಈಗ ನೀವು ನೋಡಿರ್ಬೋದು ಮಗುವಿಗೆ ಒಂದು ಕೇಳೋದಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಆ ಮಗು ಆಚೆ ಈಚೆ ಮುಟ್ಟುತ್ತಾ ಇರ್ತದೆ, ಮುಟ್ಟಬೇಡ ಅಂತ ಹೇಳಿದ್ರು ಆ ಮಗುವಿಗೆ ಗೊತ್ತಿಲ್ಲ. ಸೊ ಈ ಥರ ಬಿಹೇವಿಯರಲ್ ಇಶ್ಯೂಸ್ ತುಂಬ ಬರ್ತದೆ. ಏನೋ ಮುಟ್ಟೋದು, ಕಿರ್ಚೋದು, ಕೂಗೋದು, ಅಳೋದು, ಅದಕ್ಕೆ ಏನಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದು ಅದರಷ್ಟಕ್ಕೇ ಒಂದು ಅದರದ್ದೇ ಓನಲ್ಲಿ ಮಗು ಮಾತಾಡ್ತಾ ಇರ್ತದೆ. ಕೆಲವೊಂದು ಪೇರೆಂಟ್ಸ್ ಏನು ಎಣಿಸ್ತಾರೆ ಅಂದರೆ ಮಗು ನಮ್ಮ ಲಿಪ್ಸನ್ನು ನೋಡಿ ಅವ್ರು ಎಣಿಸ್ತಾರೆ ನನ್ನ ಮಗು ಮಾತಾಡ್ತದೆ. ಅದೆಲ್ಲ ಆ್ಯಕ್ಚುಲಿ ಅಲ್ಲ. ಮಗುದು ಕ್ಲಿಯರ್ ವಾಯ್ಸ್ ಎಲ್ಲ ಆ ಥರ ಬರೋದಿಲ್ಲ. ನಮಗೆ ಅದು ಗೊತ್ತಾಗ್ತದೆ ನಮ್ಮ ಹತ್ರ ಬಂದರೆ ಈ ಮಗು ಕ್ಲಿಯರಾಗಿ ಮಾತು ಬರಲಿಲ್ಲ ಅಂತ. ಬಟ್ ಅದು ಇತ್ತೀಚಿನ ದಿನಗಳಲ್ಲಿ ಈಗ ಮಕ್ಕಳಲ್ಲಿ ತುಂಬ ಕಂಡು ಬರ್ತಾ ಉಂಟಲ್ಲ ಡಾಕ್ಟರ್ ಕಿವಿಡತನ. ಬಟ್ ಪೇರೆಂಟ್ಸ್ ಅವರಿಗೆ ಅದು ಅರ್ಲಿ ಸ್ಟೇಜಲ್ಲಿ ಗೊತ್ತಾಗೋದಿಲ್ಲ. ಅದು ಹೇಗೆ ಎಕ್ಸಾಕ್ಟ್ಲಿ ಅವ್ರದ್ದು ಯಾವ ಬಿಹೇವಿಯರಲ್ಲಿ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳಿಗೆ ಕಿವಿಡತನದ ಪ್ರಾಬ್ಲಮ್ ಇದೆ ಹೇಳಿ? ಅದೇ ಈಗ ಮನೆಯಲ್ಲಿ ನೀವೇ ಒಬ್ಸರ್ವ್ ಮಾಡ್ಬೋದಲ್ಲ. ಈಗ ಒಂದು ಶಬ್ದಕ್ಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂದರೆ ನಿಮಗೆ ಡೆಫಿನೆಟ್ಲಿ ಅದರಲ್ಲಿ ಗೊತ್ತಾಗ್ತದೆ ಅಂದರೆ ಯಾಕೆ ನನ್ನ ಮಗು ಕೇಳೋದಿಲ್ಲ ಅಂತ. ನೆಕ್ಸ್ಟ್ ಈಗ ಶಬ್ದಕ್ಕೆ ಅಂತಲ್ಲ, ಈಗ ನೋಡಿ ಒಂದು ಮಗು ಒಂದು ಪ್ಲೇಟ್ ಬಿದ್ದರೆ ಕೆಲವೊಮ್ಮೆ ನಾವು ಸ್ಟಾರ್ಟಲ್ ರಿಫ್ಲೆಕ್ಸ್ ಅಂತ ಒಂದು ಹೆದರಿಕೆ ಆ ಥರ ಡಬ್ಬ ಅಂತ ಆಗುವಾಗ ಒಂದು ಹೇಳ್ಬೇಕು. ಈ ಥರ ಎಲ್ಲ ಇಲ್ಲ ಅಂದರೆ ಡೆಫಿನೆಟ್ಲಿ ಇಯರಿಂಗ್ ಪ್ರಾಬ್ಲಮ್ ಉಂಟು. ಇನ್ನು ಮಾತು ಬರಲಿಲ್ಲ ಆದರೆ 1.5 ವರ್ಷ ಆಯಿತು, 2 ವರ್ಷ ಆಯಿತು ಮಗುವಿಗೆ, ಆದರೂ ಮಾತು ಬರ್ತಿಲ್ಲ ಅಂದರೆ ಕಿವುಡುತನ ಮೇಯ್ನ್ ಕಾರಣ. ಸೊ ಈ ಥರ ಎಣಿಸಬೇಕು, ಬರಬೇಕು, ಆಗ ನಾವು ಅಸೆಸ್ ಮಾಡ್ತೇವೆ. ಹೌದು, ಇದು ಹೇಗೆ ಅಂದರೆ ಒಂದು ಲೈಫ್ ಲಾಂಗ್ ಇಡುವಂಥ ಡಿವೈಸ್. ಇದು ಒಮ್ಮೆ ಆಪ್ರೇಟ್ ಮಾಡಿದರೆ ಪರ್ಮನೆಂಟ್, ಅದು ಮುಟ್ಲಿಕ್ಕಿಲ್ಲ. ಇನ್ನೇನಾದರೂ ಒಂದು ಕಾರಣ ಬಂದರೆ ಕೆಲವೊಮ್ಮೆ ಎಕ್ಸ್ಪ್ಲಾಂಟ್ ಅಂತ ಮಾಡ್ತೇವೆ, ಬಟ್ ಅದು ಎಲ್ಲ ರೇರ್, ಅಂದರೆ ತೆಗೆಯುವುದಿಲ್ಲ. ಬಟ್ ಕಂಪ್ಲೀಟ್ಲಿ ಅದು ಅಂದರೆ ಲೈಫ್ ಲಾಂಗ್ ಇಡುವಂಥದ್ದು ಆ ಪ್ರೊಸೀಜರ್. ಸೊ ಅದು ಸೇಫ್, ಏನು ಸರ್ಜರಿ ಇನ್ನೊಂದು ಸತಿ ಏನು ಸರ್ಜರಿ ಮಾಡಬೇಕು ಅಂತ ಜನರಲಿ ಅಗತ್ಯ ಬರೋದಿಲ್ಲ. ನಾವು ಏನು ಮಾಡ್ತೇವೆ ಅಂದರೆ ಅದು ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಯೂಶ್ವಲಿ ನಾವು ಈಗ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸರ್ಜರಿ. ಸೊ ಕೆಲವರಿಗೆ ಆ ಹಣ ಅದೆಲ್ಲ ಬಂದೋಬಸ್ತ್ ಮಾಡಲಿಕ್ಕೆಲ್ಲ ಕಷ್ಟ ಆದಾಗ ನಾವು ಅಟ್ಲೀಸ್ಟ್ ಹೇಳ್ತೀವಿ ಒಂದು ಸೈಡ್ ಮಾಡಿ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ. ಇಲ್ಲ ಎಫೋರ್ಡೆಬಿಲಿಟಿ ಇದ್ದರೆ ನಾವು ಹೇಳ್ತೇವೆ 2 ಮಾಡಿ. ಯಾಕಂದರೆ ದೇವರು ಕೊಟ್ಟಿರೋದು ಎಲ್ಲರಿಗೆ ಇಯರಿಂಗ್ 2 ಸೈಡ್ ಇದ್ದರೆ ನಿಮಗೆ ಬೆಟರ್ ಕೇಳ್ತದೆ, ಬೆಟರ್ ಮಾತು ಬೇಗ ಬರ್ತದೆ, ಬೆಟರ್ ಎಲ್ಲ ಎನ್ವೈರನ್ಮೆಂಟಲ್ ಸೌಂಡ್ ಎಲ್ಲದಕ್ಕೆ ನೀವು ಅವೇರ್ನೆಸ್ ಅಂತ ಇರ್ತದೆ. ಅಂದರೆ ಈಗ ಒಂದು ಕಾರ್ ಹೋದರೆ ಗೊತ್ತಾಗ್ತದೆ ಈಚೆಯಿಂದ ಬಂತು ಆಚೆಯಿಂದ ಬಂತು, ಈ ಥರ ಎಲ್ಲ ಇರ್ತದೆ. ಸೊ ಇಟ್ ಈಸ್ ಆಲ್ವೇಸ್ ಸೇಫ್ ಅಂದರೆ ನಿಮಗೆ ಮಾಡಲಿಕ್ಕೆ. ಈ ಯಾವುದೋ ಒಂದು ಇನ್ಫೆಕ್ಷನ್ ಆದರೆ ರೇರ್ಲಿ ನಾವೇನೋ ತೆಗಿಬೋದು ಅಷ್ಟೇ, ಅಂದರೆ ಅದು ತೆಗಿಯೋದು. ಇಲ್ಲಾದರೆ ಯೂಶ್ವಲಿ ಅದಕ್ಕೆ ಏನಿದು ಬರುತ್ತೆ. ಈಗ ನೀವು ಹೇಳಿದ್ರಲ್ಲ ಡಾಕ್ಟರ್ 2 ಸೈಡ್ ಸಹ ಮಾಡಿದರೆ ಇಟ್ಸ್ ಆಲ್ವೇಸ್ ಬೆಟರ್ ಹೇಳಿ. ಬಟ್ ಇಸ್ ಇಟ್ ರಿಯಲಿ ನೆಸೆಸರಿ? ಈಗ 2 ಕಿವಿಯಲ್ಲಿ ಇಫ್ ದರ್ ಇಸ್ ಓನ್ಲಿ ಒಂದು ಕಿವಿಯಲ್ಲಿ ಮಾತ್ರ ಪ್ರಾಬ್ಲಮ್ ಇದ್ದರೆ ಸೊ ವಿ ಕ್ಯಾನ್ ಡೂ ಇಟ್ ಆನ್ ದಿ ಸೈಡ್ ಮಾತ್ರ ಅಲ್ಲ. ಇಸ್ ಇಟ್ ನೆಸೆಸರಿ ವಿ ಹ್ಯಾವ್ ಟು ಡೂ ಇಟ್ 2 ಸೈಡ್ ಸಹ? ಈಗ ಜನರಲಿ ಅದೇ ಅಂದರೆ ಈ ಮಾತೆಲ್ಲ ಕೇಳೋದಿಲ್ಲ ಅಂದರೆ 2 ಸೈಡ್ ಪ್ರಾಬ್ಲಮ್ ಇದೆ ಅಂತ. ಒಂದು ಸೈಡ್ ಇಯರಿಂಗ್ ಲಾಸ್ ಇದ್ದರೆ ಯೂಶ್ವಲಿ ಮಾತು ಬರ್ತದೆ. ಸೊ ಆಗ ನಮಗೆ ಇದರ ಅವಶ್ಯಕತೆ ಬರೋದಿಲ್ಲ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ. ಅಂದರೆ ಮಾತು ಬಂದರೆ ನಾವು ಮಾಡೋದಿಲ್ಲ, ಅಂದರೆ ಅವರಿಗೆ ಕೇಳ್ತಾ ಉಂಟು. 2 ಸೈಡಲ್ಲಿ ಪ್ರಾಬ್ಲಮ್ ಇದ್ದು ಕೇಳೋದಿಲ್ಲ ಅಂತಿದ್ರೆ ಆಗ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ. ಅದರಲ್ಲಿನೂ ನಾವು ಎಲ್ಲ ಇಯರಿಂಗ್ ಏಡ್ ಎಲ್ಲ ಕೊಟ್ಟು, ಅಂದರೆ ಇಯರಿಂಗ್ ಲಾಸ್ ತುಂಬ ಆಗಿರ್ತದೆ, ಅಂದರೆ ಡೆಫ್ ಅಂತಲೇ ಹೇಳ್ತೀವಿ, ನೋ ಇಯರಿಂಗ್ ಅಂತ, ಸಿವಿಯರ್ ಟು ಪ್ರೊಫೌಂಡ್ ಅಂತ ಹೇಳ್ತೀವಿ. ಅಂಥ ಮಕ್ಕಳಿಗೆ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಎಲ್ಲ ಸೆಲೆಕ್ಟ್ ಮಾಡೋದು. ಡಾಕ್ಟರ್, ನೀವು ಹೇಳಿದ್ರಲ್ಲ ಇದು ಟ್ರೀಟ್ಮೆಂಟ್ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ ಇಲ್ಲಿ. ಸೊ ಬೇರೆ ಏನಾದ್ರು ಸ್ಕೀಮ್ ಏನಾದ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಡಾಕ್ಟರ್? ಹೌದು, ಇದಕ್ಕೆ ಏನಂದರೆ ನಮ್ಮ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ ಕಾರಣ ಗೌರ್ಮೆಂಟ್ ಕಡೆಯಿಂದನೂ ಸ್ವಲ್ಪ ಸ್ಕೀಮ್ಸ್ ಎಲ್ಲ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಕೆಲವೊಂದು ಫಂಡಿಂಗ್ ಎಲ್ಲ ಇರುತ್ತೆ. ಆ ಮುಖಾಂತರ ನಾವು ಇಲ್ಲಿ ಮಾಡ್ತೀವಿ. ಆ್ಯಕ್ಚುಲಿ ಗೌರ್ಮೆಂಟ್ ಅಂದರೆ 2 ವರ್ಷದ ಒಳಗಡೆ ಅವರ ಕ್ರೈಟೀರಿಯಾ ಇದೆ. ಸೊ ಅದಕ್ಕೆ 2 ವರ್ಷದ ಒಳಗೇ ನಾವು ಡಿಟೆಕ್ಟ್ ಮಾಡಿ ಅಪ್ಲೈ ಮಾಡಿದರೆ ಅಂಥ ಮಕ್ಕಳಿಗೆ ಆ ಸೌಲಭ್ಯ ಸಿಗ್ತದೆ. ಅದು ಫೆಸಿಲಿಟಿ ಕೂಡ ನಮ್ಮಲ್ಲಿ ಇದೆ. ಐ ವಾಸ್ ಲಿಟಲ್ ಕ್ಯೂರಿಯಸ್ ಡಾಕ್ಟರ್, ಆಗದಿಂದ ನೋಡ್ತಿದ್ದೇನೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಇದು ನೀವು ಆ್ಯಂಬ್ಯುಲೆನ್ಸ್ ಇದು ಟಾಯನ್ನು ಇಲ್ಲಿಟ್ಟಿದ್ದೀರಿ. ವಾಟ್ ಈಸ್ ದ ಮೇನ್ ರೀಸನ್ ಇದನ್ನು ಇಲ್ಲಿಟ್ಟೋದಕ್ಕೆ? ಇದು ನಿಮಗಿಲ್ಲಿ ನೋಡ್ಬೋದು, ಇದು ಆ್ಯಂಬ್ಯುಲೆನ್ಸಿಗೊಂದು ಹೇಗೆ ನಾವು ಹೇಳ್ತೇವೆ ಎಮರ್ಜೆನ್ಸಿಗೆ ಇರ್ತದಂತ, ಹಾಗೆಯೇ ಈ ಆ್ಯಂಬ್ಯುಲೆನ್ಸಲ್ಲಿ ಇಲ್ಲಿ ಕಾಣ್ತದಲ್ಲ, ಇಯರಿಂಗ್ ಲಾಸ್ ಈಸ್ ಆನ್ ಎಮರ್ಜೆನ್ಸಿ. ಸೊ ಜನರಿಗೆ ಇಯರಿಂಗ್ ಲಾಸ್ ಅಂದರೆ ಅದು ಪರವಾಗಿಲ್ಲ, ಏನೂ ಆಗೋದಿಲ್ಲ. ನಾನು ಇಷ್ಟೊತ್ತು ಹೇಳಿದೆಲ್ಲ ನಿಮಗೆ ಅನಿಸಿರ್ಬೋದು, ಬೇಗ ಮಾಡಬೇಕು, ಬೇಗ ಡಿಟೆಕ್ಟ್ ಆಗಬೇಕು, ಬೇಗ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಇಯರಿಂಗ್ ಲಾಸ್ ಈಸ್ ಆ್ಯಕ್ಚುಲಿ ಆನ್ ಎಮರ್ಜೆನ್ಸಿ. ಸೊ
ಸೊ ಅದಕ್ಕೋಸ್ಕರ ಈ ಕಾಕ್ಲಿಯರ್ ಇಂಪ್ಲಾಂಟ್ ಅಂತೆಲ್ಲ ಇರೋದು, ಅದು ಮಾಡಿದರೆ ನಮಗೆ ಬೇಗ ಇದು ಏನು ಔಟ್ಕಮ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಏನು ಹೇಳ್ತೇವೆ ಅಂದರೆ ಇಯರಿಂಗ್ ಲಾಸನ್ನು ಬೇಗ ಆ್ಯಕ್ಟ್ ನಾವು ಅಂತ. The earlier you act, the earlier you get the solution. ಇದಕ್ಕೆ ಬೇಗ ಮಾಡಿದಾಗೆ ಬೇಗ ರೆಸ್ಪಾಂಡ್ ಮಾಡೋದು ಹಾಗೆಲ್ಲ ಇದೆ. ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಟಿಪ್ಸ್ ಇದೆಯಾ? ನನ್ನ ಕಡೆಯಿಂದ ಟಿಪ್ಸ್ ಅಂತ ಹೇಳೋದಾದರೆ, ಈಗ ಅದು ಮಕ್ಕಳಿಗೆ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ, ಇನ್ನು ಜನರಲ್ ಆಗಿ ಹೇಳ್ಬೋದು. ಸ್ವಲ್ಪ ಕಾಮನ್ ಆಗಿ ಈಗ ಕೆಲವೊಂದು ಇದು ಕಿವಿಗೆ ಬಡ್ಸ್ ಅಂತ ಯೂಸ್ ಮಾಡ್ತಾರೆ, ಅಂಥದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಯಾಕೆಂದರೆ ನಮ್ಮ ಇದು ನಾವು ಕಿವಿ ಒಳಗಡೆ ಇಯರ್ ಬಡ್ಸ್ ಯೂಸ್ ಮಾಡುವಾಗ ಯೂಶ್ವಲಿ ಕೆನಾಲ್ ಇಂಜುರಿ ಅಥವಾ ನಮ್ಮ ಪರ್ದೆ ಅಂತ ಉಂಟು, ಅದಕ್ಕೆಲ್ಲ ಪೆಟ್ಟು ಬಿದ್ದರೆ ಕೆಲವೊಮ್ಮೆ ಕಿವಿ ಕೇಳೋದು ಕಮ್ಮಿ ಆಗ್ತದೆ ಅಥವಾ ಅದರ ಇನ್ಫೆಕ್ಷನ್ ಶುರು ಆಗ್ತದೆ. ಸೊ ಅದೊಂದು ಹೇಳ್ಬೋದು. ಇನ್ನು ಕೆಲವರಿಗೆ ಒಂದು ನಂಬಿಕೆ ಉಂಟು ಎಣ್ಣೆ ಹಾಕೋದು ಕಿವಿ ಒಳಗೆ. ಎಣ್ಣೆ ಅಂಥದ್ದು ಡೈಲಿ ಹಾಕಬೇಕಂತ ಹೇಳೋದಿಲ್ಲ, ಬಟ್ ಒಂದು ನಾವು ಈಗ ದೀಪಾವಳಿಯಲ್ಲೆಲ್ಲ ಹಾಕ್ತಿದ್ದೆ, ಅದು ಒಳ್ಳೆಯದು ಅಂತ ಹೇಳೋದಿಲ್ಲ. ಸೊ ಆಗೋದಾದರೆ ಬೆಟರ್ ಅವಾಯ್ಡ್ ಮಾಡಿ ಅಂತ, ಬಟ್ ಡೆಫಿನೆಟ್ಲಿ ತುಂಬ ಹಾಕೋದು ಒಳ್ಳೆಯದಲ್ಲ. ಆಮೇಲೆ ಕೆಲವರಿಗೆ ಅಭ್ಯಾಸ ಇರ್ತದೆ, ಈಗದು ಕಾಮನ್, ಈಗದು ಸ್ಟೂಡೆಂಟ್ಸ್ ಎಲ್ಲ ನೀವು ನೋಡಿದರೆ ತುಂಬ ಜನ ಬ್ಲೂಟೂತ್ ಅಂತ ಇಯರಿಂಗ್ ಫುಲ್ ಕನೆಕ್ಟ್ ಮಾಡಿರ್ತಾರೆ. ಅದು ಕಂಟಿನ್ಯೂಸ್ ಯೂಸ್ ಮಾಡೋದು ಒಳ್ಳೆಯದಲ್ಲ. ಇಯರಿಂಗ್ ಲಾಸ್ ಬರ್ತದೆ. ಕಂಟಿನ್ಯೂಸ್ ಇಯರಿಂಗ್ ಸೌಂಡ್ ಯಾಕಂದರೆ ಕ್ಲೋಸ್ ಇರ್ತದೆ, ಹತ್ರ ಕಿವಿಯಲ್ಲಿ ಕಂಟಿನ್ಯೂಸ್ ಆಗಿ ಸೌಂಡ್ ಕೇಳ್ತಾನೆ ಇದ್ದರೆ ಮ್ಯೂಸಿಕ್ ಕೇಳೋದು, ಲೌಡ್ ಮ್ಯೂಸಿಕ್ ಕೇಳೋದು, ಈ ಥರ ಎಲ್ಲ ತುಂಬ ಮಾಡಿದರೆ ಇಯರಿಂಗ್ ಲಾಸ್ ಸ್ಲೋ ಬರೋದು, ಅಂದರೆ ಈಗ ಲೇಟಾಗಿ ಬರೋದು ಬೇಗ ಬರ್ತದೆ. ಸೊ ಈ ಥರ ಚಾನ್ಸಸ್ ಉಂಟು. ಇನ್ಫ್ಯಾಕ್ಟ್ ಈಗೆಲ್ಲ ನಾವು ನೋಡಿದರೆ ಯಂಗ್ಸ್ಟರ್ಸಿಗೆಲ್ಲ ತುಂಬ ಇಯರಿಂಗ್ ಲಾಸ್ ಬರ್ತಾ ಉಂಟು. ಸೊ ಇಷ್ಟು ಅಟ್ಲೀಸ್ಟ್ ಮಾಡಿದರೆ ನಿಮಗೆ ಇಯರಿಂಗ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಬರ್ತದೆ. ಇನ್ನೊಂದು ದೊಡ್ಡವರಲ್ಲಿ ಏನಂದರೆ, ಈಗ ಅವರಿಗೆ ಸ್ವಲ್ಪ ಏಜ್ ರಿಲೇಟೆಡ್ ಇಯರಿಂಗ್ ಲಾಸ್ ಬರೋ ಕಾರಣ ಒಂದು ಇಯರ್ಲಿ 1 ವರ್ಷಕ್ಕೆ ಒಂದು ಸರ್ತಿ ಆದರೂ ಒಂದು ಇಯರಿಂಗ್ ಟೆಸ್ಟ್ ಎಲ್ಲ ಮಾಡಿದರೆ ಒಳ್ಳೆಯದು. ಅವ್ರದ್ದು ಹೇಗೆ ಇಯರಿಂಗ್ ಗ್ರ್ಯಾಜುವಲಿ ಕಮ್ಮಿ ಆಗ್ತಾ ಉಂಟಾ ಅಂತೆಲ್ಲ ಬೇಗ ಡಿಟೆಕ್ಟ್ ಮಾಡ್ಬೋದು. ದೊಡ್ಡವರಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಕೇಳೋದಿಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಅದರಿಂದ ಅವರಿಗೆ ತುಂಬ ಅಂದರೆ ಮಾನಸಿಕವಾಗಿ ಎಲ್ಲ ಪ್ರಾಬ್ಲಮ್ಸ್ ಬರ್ತದೆ. ಅಂದರೆ ಡಿಪ್ರೆಷನ್, ಸೋಷಲ್ ಆ್ಯಂಗ್ಸೈಟಿ ಅಂತೆಲ್ಲ ಹೇಳ್ತೇವೆ, ಅದೆಲ್ಲ ಪ್ರಾಬ್ಲಮ್ ಇರ್ತದೆ. ಸೊ ಎರ್ಲಿ ಡಿಟೆಕ್ಟ್ ಮಾಡಿ ಬೇಗ ಟ್ರೀಟ್ಮೆಂಟ್ ಏನಾದ್ರು ಕೊಟ್ಟರೆ ಒಳ್ಳೆಯದು. ಅವರು ನಮ್ಮ ಥರ ಇರ್ಬೋದು. ನಮಗೆ ಕೂಡ ಕೇರ್ ತೊಗೊಳ್ಬೇಕಿದ್ರೆ ಈವನ್ ಎಡಲ್ಟ್ಸಿಗೆ, ಇಸ್ ದೇರ್ ಎನಿ ಟೈಮ್ ಪೀರಿಯಡ್, ಒನ್ಸ್ ಇನ್ ಎ ಇಯರ್ ಮಾಡಿದ್ರೆ ಒಳ್ಳೆಯದು, ಲೈಕ್ ಇಯರ್ ಟೆಸ್ಟ್ ಮಾಡಿದರೆ ಒಳ್ಳೆಯದು? ಮಾಡಿದರೆ ಒಳ್ಳೆಯದೇ, ಮಾಡಿದರೆ ಇಯರಿಂಗ್ ಟೆಸ್ಟ್ ಒಳ್ಳೆಯದೇ. ಬಟ್ ನಿಮಗೆ ಅಂದರೆ ಆಗೋದಾದರೆ ನೀವು ಈ ಥರ ಬ್ಲೂಟೂತ್, ಲೌಡ್ ಸೌಂಡ್ ಎಕ್ಸ್ಪೋಷರ್ಸ್ ಮೇಯ್ನಾಗಿ, ನಾವು ನಮ್ಮ ಏಜಲ್ಲಿ ಬೇಸಿಕಲಿ ನಾವು ತುಂಬ ಲೌಡ್ ಸೌಂಡ್ ಎಕ್ಸ್ಪೋಷರ್ಸ್ ಆಗ್ತೀವಿ, ನಾಯ್ಸಿ ಎನ್ವೈರನ್ಮೆಂಟಲ್ಲಿ, ಟ್ರಾಫಿಕಲ್ಲೆಲ್ಲ ಇರ್ತೀವಿ. ಸೊ ತುಂಬ ಇದರಲ್ಲೆಲ್ಲ ಇರ್ತದೆ. ಅಂಥದ್ದೆಲ್ಲ ಅವಾಯ್ಡ್ ಮಾಡುವ, ಎಲ್ಲೆಲ್ಲ ಅವಾಯ್ಡ್ ಮಾಡ್ಬೋದು ಅಂಥದ್ದನ್ನು ಮಾಡಿದರೆ ಬೆಟರ್. ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ನೀವು ನಿಮ್ಮ ಬ್ಯುಸಿ ಶೆಡ್ಯೂಲಿಂದ ತೆಗೆದು ನಮಗೆ ಟೈಮ್ ಕೊಟ್ಟೋದಕ್ಕೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಈ ಸೆಷನ್. ಸೊ ನಮ್ಮದೆಲ್ಲ ವೀಕ್ಷಕರು ಯಾರೆಲ್ಲ ಈ ಶೋ ನೋಡ್ತಾ ಇದ್ದಾರೆ ಅವರಿಗೆ ತುಂಬ ಹೆಲ್ಪ್ ಆಗಿದೆ ಈ ಇನ್ಫಾರ್ಮೇಷನ್. ಪ್ಲಸ್ ಅವರಿಗೆ ಅವರ ಸರ್ಕಲಲ್ಲಿ, ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲಲ್ಲಿ ಇದ್ದವರ ಮಕ್ಕಳಿಗೆ ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ ಅವರಿಗೆ ಕೂಡ ಈ ಇನ್ಫಾರ್ಮೇಷನ್ ಅವರು ಅದನ್ನು ಅವೇರ್ನೆಸ್ಸನ್ನು ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು.